ಜಿಲ್ಲೆಯ ರಾಷ್ಟ್ರೀಕೃತ ಖಾಸಗಿ ಸ್ಥಳೀಯ ಬ್ಯಾಂಕುಗಳು ನಬಾರ್ಡ್ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಉರುವ ಸ್ಟೋರ್ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಸಾಲ ಸಂಪರ್ಕ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ಉದ್ಘಾಟಿಸಿ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯ ಪಡೆದ ಫಲಾನುಭವಿಗಳಿಗೆ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಯವರು ಕರಾವಳಿ ಭಾಗದಲ್ಲಿ ಬ್ಯಾಂಕಿಂಗ್ ಕೊಡುಗೆ ಅಪಾರವಾಗಿದೆ. ಪ್ರತಿಯೊಬ್ಬ ಬ್ಯಾಂಕ್ ಅಧಿಕಾರಿಗಳು ರಾಜ್ಯ, ಜಿಲ್ಲೆ, ಗ್ರಾಮೀಣ ಭಾಗದ ಸಂಸ್ಕೃತಿ ಹಾಗೂ ಭಾಷೆಯನ್ನ ಅರ್ಥ ಮಾಡಿಕೊಂಡರೆ ಸಾಕು ದೇಶ ಪ್ರಗತಿ ಹೊಂದಲು ಸಾಧ್ಯ ಅಂತ ಹೇಳಿದರು. ಸ್ಥಳೀಯ ಬ್ಯಾಂಕ್ಗಳು, ನಬಾರ್ಡ್ ಬ್ಯಾಂಕ್ಗಳನ್ನು ನಾವು ಕರೆಸಿ ಈ ಒಂದು ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಮ್ಸ್ಗಳನ್ನು ಮಾಡೋದ್ರ ಜೊತೆಗೆ ಯಾವ್ಯಾವ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಏನೇನಿದ್ದಾವೆ ಅದರ ಮಾಹಿತಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇದರೊಳಗಡೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ನಾನು ನಮ್ಮ ಉದ್ಘಾಟನಾ ಇದರೊಳಗಡೆ ಮಾಡಬೇಕಾದ್ರೆ ದೀಪ ಹಚ್ಚಬೇಕಾದ್ರೆ ನನಗೆ ಕೆಲವೊಂದು ಪಾಯಿಂಟ್ಸ್ಗಳು ನೆನಪಾಯಿತು. ಯಾವುದೇ ಒಂದು ದೀಪ ಹೊತ್ತಿ ಉರಿಬೇಕು ಅಂತೇಳಂದರೆ ಅದಕ್ಕೆ ಆದಂಥ ಒಂದು ಅಗ್ನಿ ಸ್ಪರ್ಶ ಆಗಬೇಕಾಗಿರುತ್ತೆ. ಕಂಟಿನ್ಯೂಸ್ ಆಗಿ ಉರಿತಾ ಇರಬೇಕು ಅಂದರೆ ಅದಕ್ಕೆ ಉರಿಯೋದಕ್ಕೆ ಎಣ್ಣೆ ಇಂಧನವಾಗಿ ಬೇಕಾಗಿರ್ತಾರೆ. ಈ ವಿಷಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಜ್ಯೋತಿ ಬರಬೇಕು, ಅವನ ಜೀವನದಲ್ಲಿ ಬೆಳಕು ಬರಬೇಕು ಅನ್ನೋದಾದರೆ ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿಗೆ ಒಂದು ಪುಷ್ ಬೇಕಾಗಿರುತ್ತೆ. ಅಂದರೆ ಆ ಒಂದು ಅವನ ಒಂದು ಐಡಿಯಾ ಏನಾದರೂ ಇದ್ದರೆ ಅಥವಾ ಅವನಿಗೆ ಹೊಸ ಐಡಿಯಾಸ್ಗಳನ್ನು ಕೊಡೋದ್ರಿಂದ ಅವನಲ್ಲಿರುವಂಥ ಐಡಿಯಾಗಳನ್ನು ಹೇಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಒಳಗಡೆ ನಾವು ಮಾಡ್ಕೋಬೋದು, ಯಾವ ಸಂದರ್ಭದಲ್ಲಿ ಅವನಿಗೆ ಸೂಕ್ತವಾದಂಥ ಒಂದು ಕ್ರೆಡಿಟನ್ನು ಕೊಟ್ಟು ಅವನ್ನ ಒಂದು ಎಂಟರ್ಪ್ರಿನರ್ ಆಗಿ ಮಾಡೋದು, ಅವನನ್ನು ಒಂದು ಉತ್ತಮವಾದಂಥ ಒಂದು ಹಣಕಾಸು ವ್ಯವಸ್ಥೆ ಒಳಗಡೆ ನಾವು ತೊಗೊಂಡು ಬರೋದು, ಮತ್ತು ಅವರಿಗೆ ಯಾವುದೇ ಒಂದು ಹರಾಸ್ಮೆಂಟ್ ಇಲ್ಲದೆ ಇರುವಂಥ ಒಂದು ಕ್ರೆಡಿಟ್ ಡಿಸ್ಬರ್ಸ್ಮೆಂಟ್ ಮಾಡೋದಾಗಿರ್ಬೋದು, ಮತ್ತು ಅವನ ಐಡಿಯಾಸ್ಗಳಿಗೆ ಸಪೋರ್ಟ್ ಕೊಟ್ಟು ಯಾವಾಗ ಅವನಿಗೆ ಹಣಕಾಸಿನ ಸಹಯೋಗ ಬೇಕಾಗಿರುತ್ತೆ, ಸರ್ಕಾರದ ಯೋಜನೆಗಳೇನಿರುತ್ತೆ ಸರಿಯಾದ ರೀತಿ ಒಳಗಡೆ ಅವನಿಗೆ ತಲುಪೋ ಹಾಗೆ ಮಾಡಿದ್ರೆ ಆ ಒಬ್ಬ ವ್ಯಕ್ತಿ ಮುಂದೆ ದೊಡ್ಡದಾಗಿ ಬೆಳೆದು ಭಾಳಷ್ಟು ಜನಕ್ಕೆ ಉದ್ಯೋಗವನ್ನು ಕೊಡೋದ್ರ ಜೊತೆಗೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂತಹ ಎಲ್ಲ ಇದರೊಳಗಡೆ ಇರುತ್ತೆ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್, ಲೀಡ್ ಬ್ಯಾಂಕ್ನ ಮ್ಯಾನೇಜರ್ ಪ್ರವೀಣ್ ಹಾಗೂ ವಿವಿಧ ಬ್ಯಾಂಕ್ಗಳ ಮೇಲಾಧಿಕಾರಿಗಳು ಹಾಜರಿದ್ದರು.